ಮಂಗಳೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಸಾರಿಗೆ ಬಸ್ನ ವ್ಯವಸ್ಥೆ ಆಗಬೇಕು ಅಂತ ಕೇಳಿದವರಲ್ಲಿ ಓರ್ವ ಪತ್ರಕರ್ತ, ಧರ್ಮಸ್ಥಳದ ಮೂಲದ ದೆಹಲಿಯಲ್ಲಿ ಪತ್ರಕರ್ತರಾಗಿರುವಂತಹ SGM ಕಾಲೇಜಿನ ಹಳೆ ವಿದ್ಯಾರ್ಥಿ ಕೂಡ ಹೌದು, ರಾಘವ ಶರ್ಮಾ. ಇವರು ದಿಗ್ವಿಜಯ ಮತ್ತು ವಿಜಯವಾಣಿ ಪತ್ರಿಕೆ ಮತ್ತು ದಿಗ್ವಿಜಯ ಚಾನೆಲ್ನ ವರದಿಗಾರರು. ಅವ್ರಜಿ ಈಗ ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ರಾಘವ್ ಶರ್ಮಾ, ನೀವು ಏನು ಅಂತ ಕೇಳಿದ್ರಿ, ಇವತ್ತು ಆರ್ಡರ್ ಕಾಪಿಯಲ್ಲೂ ನಿಮ್ಮ ಹೆಸರಿದೆ, ಒಂದು ಅದ್ಭುತವಾದಂತಹ ಸಾಧನೆ. ಈ ಬಗ್ಗೆ ಏನ್ ಹೇಳ್ತೀರಿ ರಾಘವ್? ದಾಮೋದರ್ ಅವರ ಮಂಗಳೂರು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಾಗಾಗಿ ಬೆಂಗಳೂರಲ್ಲಿ ಪಬ್ಲಿಕ್ ಬಸ್ ಸರ್ವಿಸ್ ಇದೆ ಜನರ ಓಡಾಟಕ್ಕೆ, ಅಂದ್ರೆ ಏರ್ಪೋರ್ಟ್ ಇಂದ ಬಸ್ ಸ್ಟ್ಯಾಂಡಿಗೆ. ಹಾಗೆ ಮೈಸೂರಿನಲ್ಲೂ ಕೂಡ ಇದೆ. ಆದ್ರೆ ಕರ್ನಾಟಕದ 2ನೇ ಅಂತಾರಾಷ್ಟ್ರೀಯ ನಿಲ್ದಾಣ ಆಗಿರುವಂತಹ ಮಂಗಳೂರಿನಲ್ಲಿ ಯಾಕೆ ಈ ರೀತಿಯಾದ ಬಸ್ ಸರ್ವಿಸ್ ಇಲ್ಲ ಅನ್ನೋ ಪ್ರಶ್ನೆ ನನಗೆ ಅನೇಕ ಬಾರಿ ಕಾಡಿತ್ತು. ಮತ್ತೆ ಈ ರೀತಿಯಾದಂತ ಮನವಿಯನ್ನ ನಾನು ಅನೇಕ ಸರ್ಕಾರದ ನಾಯಕರಿಗೆ ಕೊಟ್ಟಿದ್ದೆ, ಹಿಂದಿನ ಸರ್ಕಾರದವರಿಗೆ ಕೊಟ್ಟಿದ್ದೆ, ಹಾಗೆ ಇಲ್ಲಿ ಸಂಸದರಾಗಿದ್ದವರ ಕೆಲವು ಸಂಸದರಿಗೆ ಕೊಟ್ಟಿದ್ದೆ, ಅನೇಕರಿಗೆ ಕೊಟ್ಟಿದ್ದೆ. ಆದ್ರೆ ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ. ಮಂಗಳೂರು ಮೂಲದ ಜನಪ್ರತಿನಿಧಿಗಳಿಗೂ ಕೊಟ್ಟಿದ್ದೆ, ಆದ್ರೆ ಅವ್ರು ಯಾರು ಕೂಡ ಹೆಚ್ಚದಕ್ಕೆ ಮಹತ್ವ ಕೊಟ್ಟಿರ್ಲಿಲ್ಲ. ನಿನ್ನೆ ನನಗೆ ಸಾರಿಗೆ ಸಚಿವರು ಶ್ರೀರಾಮುಲು ಅವರು ಮುಖ್ಯಮಂತ್ರಿಗಳ ಜೊತೆ ಬಂದಿದ್ರು. ಆವಾಗ ಅವರು ಮಾತುಕತೆ ಸಿಕ್ಕಿದ್ರು. ಆ ಸಂದರ್ಭದಲ್ಲಿ ಮಂಗಳೂರು ಏರ್ಪೋರ್ಟ್ ನಲ್ಲಿ ಇಂಥದ್ದೊಂದು ಸ್ಥಿತಿ ಇದೆ, ಗೌರ್ಮೆಂಟ್ ಬಸ್ ಸರ್ವಿಸ್ ಇಲ್ಲ. ಈಗ ಅಲ್ಲಿ ಟ್ಯಾಕ್ಸಿಗಳು ಜಾಸ್ತಿ ಹಣ ತಗೊಳ್ತವೆ. ಈಗ ಬೆಂಗಳೂರಿನಲ್ಲಿ ಹೇಗೆ ನೀವು ಬಸ್ ಸರ್ವಿಸ್ ಇಟ್ಟಿದ್ದೀರೋ ಅದೇ ರೀತಿ ಮಂಗಳೂರಿನಲ್ಲೂ ಕೂಡ ಇಡ್ಬೋದಲ್ಲ. ಇದೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಮೇಲೆ ಗೌರ್ಮೆಂಟ್ ಬಸ್ ಸರ್ವಿಸ್ ಕೊಡೋದು ಜನರಿಗೆ ಬಹುಶಃ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಈಗ ಇತ್ತೀಚಿನ ಕೆಲವು ವರ್ಷದಲ್ಲಿ ಮಧ್ಯಮ ವರ್ಗದವರು ಕೂಡ ವಿಮಾನದಲ್ಲಿ ಓಡಾಡೋದು ಜಾಸ್ತಿ ಆಗ್ತಿದೆ. ಹೀಗಾಗಿ ಎಲ್ಲರೂ ಟ್ಯಾಕ್ಸಿಯನ್ನೇ ಬಯಸುವುದಿಲ್ಲ. ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ನಿಧಾನ ಆದ್ರೂ ಪರವಾಗಿಲ್ಲ, ನಾವು ಬಸ್ಸಲ್ಲಿ ಹೋಗೋಣ ಅಂತ ಕೆಲವೊಂದು ಮನಸ್ಥಿತಿ ಇದ್ದವರಿದ್ದಾರೆ. ನಾನು ಕೂಡ ಅದೇ ಮನಸ್ಥಿತಿ ಒಂದು, ಗೌರ್ಮೆಂಟ್ ಬಸ್ ಇದ್ರೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ, ಟ್ಯಾಕ್ಸಿಯವ್ರಿಗೆ ಯಾಕೆ 1000 ರೂಪಾಯಿ ಕೊಡ್ಬೇಕು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ನಾನು ಈ ಮನವಿಯನ್ನ, ಈ ವಿಷಯವನ್ನು ಅವರ ಗಮನಕ್ಕೆ ತಂದೆ ನಿನ್ನೆ. ಅವರಿಗೆ ಅದು ವಿಷಯ ಕನ್ವಿನ್ಸ್ ಆಯ್ತು. ಮುಖ್ಯವಾಗಿ ಅವ್ರು ನಾವು ಕೊಟ್ಟ ಮನವಿ ತಕ್ಷಣವೇ ಸ್ಪಂದಿಸಿದ್ರು. ಮತ್ತೆ ನಾನು ಇದ್ರ ಬಗ್ಗೆ ಅಧಿಕಾರಿ ಜೊತೆ ಮಾತಾಡ್ತಾ ಹೇಳಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡಿ ಅವರಿಗೆ ಕೂಡ ವಿಷಯವನ್ನ ತಿಳಿಸಿ ನಮ್ಮ ಮೂಲಕ ಮಾಹಿತಿ ತಗೊಂಡ್ರು. ಆಮೇಲೆ ಒಂದು ಮನವಿ ಬರೆದು ಕೊಡಿ ಅಂತ ಹೇಳಿದ್ರು. ನಾವು ಮನವಿ ಬರೆದು ಕೊಟ್ಟೆವು. ಸೊ ಅದಕ್ಕೆ ಪೂರಕವಾಗಿ ಇವತ್ತು ಆದೇಶ ನೀಡಿದ್ದಾರೆ. ಆಕ್ಚುಲಿ ಇದರಲ್ಲಿ ಈ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳಬೇಕಾದ್ದು ಸಾರಿಗೆ ಸಚಿವರಾದಂತ ಶ್ರೀರಾಮುಲು ಅವರಿಗೆ. ತ್ವರಿತಗತಿಯಲ್ಲಿ ಅವರು ನಮಗೆ ಸ್ಪಂದಿಸಿದ್ರು, ಮತ್ತೆ ಆದೇಶ ಕೂಡ ಹೊರಬೀಳುವ ಹಾಗೆ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ಆ ಬಸ್ ಬರೋ ಬಗ್ಗೆ ಒಂದು ನೋಡ್ಕೊಂಡು, ಮತ್ತೆ ಮಂಗಳೂರಿನಿಂದ ಏರ್ಪೋರ್ಟ್ಗೆ, ಏರ್ಪೋರ್ಟ್ನಿಂದ ಮಂಗಳೂರಿಗೆ ವೈಸ್ ವರ್ಷ ಅದು. ಸೊ ಆ ರೀತಿಯಾಗಿ ಬಸ್ ಸರ್ವಿಸ್ ಕೊಟ್ರೆ ಬಹುಶಃ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ. ಯಾವಾಗ ವಿಮಾನ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಆ ಸಂದರ್ಭದಲ್ಲಿ ಬಸ್ ಓಡಾಟ, ಆ ಸಮಯಕ್ಕೆ ಬಸ್ ಓಡಾಟ ಇದ್ರೆ ಬಹುಶಃ ಕೆಲವರು ಆ ಬಸ್ ವ್ಯವಸ್ಥೆಯನ್ನ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ನನಗೆ ಅನ್ಸುತ್ತೆ. ಒಂದು ವೇಳೆ ತೀರಾ ನಷ್ಟ ಅಂತಂದ್ರೆ ಮತ್ತೆ ಸರ್ಕಾರ ಅದರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಬಹುದು. ಆದ್ರೆ ಈ ರೀತಿಯಾದಂತ ಪ್ರಯತ್ನವನ್ನ ಒಂದು ಮಾಡ್ಬೇಕು ಅಂತ ನನಗೆ ಅನ್ಸಿತ್ತು. ಸೊ ಹಾಗಾಗಿ ನಾನು ಅವರಿಗೆ ತಿಳಿಸಿದ್ದೆ. ಸೊ ಅಂತಿಮವಾಗಿ ಇದರಲ್ಲಿ ಎಲ್ಲಾ ಕ್ರೆಡಿಟ್ ಶ್ರೀರಾಮುಲು ಅವರಿಗೆ ಸಲ್ತದೆ ಅಂತ ನನಗೆ ಅನ್ಸುತ್ತೆ. ರಾಘವ್ ಶರ್ಮಾ, ಈಗ ನೀವು ಮತ್ತು ಪವರ್ ಟಿವಿಯ ಸಂತೋಷ್ ಅವರು ಇಬ್ರು ಕೋರಿಕೆಯನ್ನ ಕೊಟ್ಟಿದ್ರಿ ಅಂತ ಆದೇಶದಲ್ಲಿದೆ. ನಿನ್ನೆ ಮಾತನಾಡುವಾಗ ಬೇರೆ ರಾಜಕಾರಣಿಗಳಂದ್ರೆ ಮುಖ್ಯಮಂತ್ರಿ ಅವರು ಯಾರಾದ್ರೂ ಇದ್ರ? ಈ ಹಿಂದೆ ಮುಖ್ಯಮಂತ್ರಿಗಳು ಸೇರಿದಂತೆ ಬೇರೆಯವರಿಗೆಲ್ಲ ತಿಳಿಸಿದ್ವಿ, ಆದ್ರೆ ಹೆಚ್ಚು ಪ್ರಯೋಜನ ಆಗಿರ್ಲಿಲ್ಲ. ಆದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವು ಅಷ್ಟೇ. ಆದ್ರೆ ಪ್ರಮುಖವಾಗಿ ಸಾರಿಗೆ ಸಚಿವರಿಗೆ ಹೇಳ್ಬೇಕಾಗತ್ತೆ. ನಿನ್ನೆ ಸಾರಿಗೆ ಸಚಿವರು ಬಂದಿದ್ರಿಂದ ಅವರು ಪತ್ರಕರ್ತರ ಜೊತೆ ಸ್ವಲ್ಪ ಲೋಕಾಭಿರಾಮವಾಗಿ ಹರಟೆ ಹೊಡಿತಿದ್ರು. ಆದ್ರೆ ರಾಜಕೀಯ ವಿಷಯ ಇರ್ಬೋದು ಅಥವಾ ಬೇರೆ ಬೇರೆ ದೆಹಲಿಯ ವಿಷಯಗಳ ಬಗ್ಗೆ ಮಾತನಾಡ್ತ ಸಂದರ್ಭದಲ್ಲಿ ಅವರ ಕ್ಷೇತ್ರದ ಬಗ್ಗೆ ಚರ್ಚೆ ಆಯ್ತು. ಆಕೆ ಮಂಗಳೂರಿನ ಈ ವಿಷಯವನ್ನ ತರಬೇಕು ಅಂತ ನನಗೆ ಅನ್ಸಿತ್ತು. ಯಾಕೆಂದ್ರೆ ನಾನು ಅನೇಕ ಸರ್ಕಾರದ ಸಚಿವರು ಬಂದಾಗ ಈ ವಿಷಯವನ್ನು ತಿಳಿಸ್ತಾ ಇರ್ತೇನೆ. ಹಾಗಾಗಿ ಇವರು ಸಾರಿಗೆ ಸಚಿವರು ಬೇಕಾದ್ರೆ ಮತ್ತೊಮ್ಮೆ ತಿಳಿಸೋಣ, ಪ್ರಯತ್ನ ಮಾಡೋಣ ಆಗತ್ತೆ ಅನ್ನೋ ಭರವಸೆ ನನಗಿರ್ಲಿಲ್ಲ. ಆದ್ರೆ ವಿಷಯ ಮತ್ತೆ ಪುನಃ ಪ್ರಯತ್ನ ಮಾಡುದು, ಆಗೋ ತನಕ ಪ್ರಯತ್ನ ಮಾಡು ಅಂತ ಹೇಳ್ತಾರಲ್ಲ, ಹಾಗೆ ಪ್ರಯತ್ನ ಮಾಡಿದೆ. ಆದ್ರೆ ಅವರ ಸ್ಪಂದನೆ ನೋಡಿ ನನಗೆ ನಿಜವಾಗಿ ಆಶ್ಚರ್ಯ ಆಗಿತ್ತು. ನನ್ನ ಜೊತೆಗಿದ್ದಂತ ಎಲ್ಲ ಪತ್ರರಿಗೂ ಕೂಡ ಅವರ ಸ್ಪಂದನೆ ಬಹಳ ಆಶ್ಚರ್ಯ ಇತ್ತು. ತಕ್ಷಣವೇ ಅಧಿಕಾರಿಗಳಿಗೆ ಫೋನ್ ಮಾಡಿ, ಅಲ್ಲಿಂದ ಫೋನ್ ಮಾಡಿ ಈ ಬಗ್ಗೆ ಆದೇಶ ಆಗ್ಬೇಕು ಅಂತ ಕೂಡ ಅವರಿಗೆ ನಿರ್ದೇಶನ ಕೊಟ್ಟರು. ನೀವು ನಾಳೆ ಆದೇಶ ಮಾಡ್ಬೇಕು, ಪೂರಕವಾಗಿ ಏನೇ ಮಾಹಿತಿ ಬೇಕಿದ್ರು ಅವರ ಆಪ್ತ ಸಹಾಯಕರಿಂದ ಪಡ್ಕೊಳ್ಬೇಕು ಅಂತ ಕೂಡ ಹೇಳಿದ್ರು. ಸೊ ಹಾಗಾಗಿ ಮಾಹಿತಿಯನ್ನೆಲ್ಲ ಕೊಟ್ಟೆವು. ಸೊ ಇವತ್ತೀಗ ಆದೇಶ ಹೊರ ಬಂದಿದೆ. ಇನ್ನು ಅಲ್ಲಿ ಬಸ್ ಬಹುಶಃ 15-20 ದಿವಸದಲ್ಲಿ ಬಸ್ ಸೇವೆ ಆರಂಭ ಆಗ್ಬೋದು ಅಂತ ನನ್ಗೆ ಅನ್ಸುತ್ತೆ ದಾಮೋದರ.
ಧನ್ಯವಾದಗಳು ರಾಘವ್ ಶರ್ಮಾ, ನಿಮ್ಮ ಮಾಹಿತಿಗೆ ಮತ್ತು ನಿಮ್ಮ ಪ್ರಯತ್ನಕ್ಕೆ. ಸುದ್ದಿಯ ಕಡೆಯಿಂದ ನಿಮಗೆ ವಿಶೇಷವಾದಂತಹ ಅಭಿನಂದನೆ. ಯಾಕೆಂತಂದ್ರೆ ಜನರ ಪರವಾಗಿ ನೀವು ಮಾತನಾಡಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದ್ರಿ, ಅದಕ್ಕೆ ವಿಶೇಷವಾದಂತಹ ಅಭಿನಂದನೆ ಸುದ್ದಿಯ ಕಡೆಯಿಂದ ನಿಮಗೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ದಾಮೋದರ.